ಹಾಯ್ ಫ್ರೆಂಡ್ಸ್ ಎಂಚಲ್ಲಾರ ಮಾತಿರಲ್ಲ ಇಡೀ ನಮ್ಮ ಮನ್ಪುಗ ಕೇದರ್ ಚಿಲ್ಲಿ ಮಸ್ತ್ ಶೋಕದ ಮೀನು ಭಾರಿ ರುಚಿನ ಮಾಸನೆಂದು ಚಿಲ್ಲಿ ಮಂತರ ಭಾರಿ ಶೋಕು ಮಕ್ಕ ತವ ಫ್ರೈ ಪುರ ಮನ್ಪುನಿಗೆ ನೆಟ್ಟು ನಾನು ಇತ್ತ ಫಸ್ಟ್ ಟೈಮ್ ಮನ್ಪುನ್ ಚಿಲ್ಲಿ ಎತ್ತ ಎಂಚ ಮನ್ಪುನ್ ನಮ್ಮ ತೂಕ ನಾನು ಮೂರ್ಗೈತೆ ಫಸ್ಟ್ ಇತ್ತನೆ ನಮ್ಮ ನೀನು ಮೂರ್ಗ ಎಂಚ ಮೂರುಂತುಲೆ అంటే ನಮ್ಮ ಮುಂದೆ ಅಂತ ಗಟ್ಟಿಲ್ಲ ಚಮಗ ಜಾ നല്ല മീനത്തെ വേറെ ಒಂದೊಂದು ಅಂಜಲ್ ಲೆಕ್ಕನೆ ಕಲ್ಲರ್ಲ ಅಂಚಿನ ಅಂಜಲ್ ಲೆಕ್ಕನೆ ಕಲ್ಲರ್ಲ ಎಡ್ಡೆ ಉಂಟು ಮೀನು ವಾಸನೆ ಎಲ್ತಿಗೆ ಭಾರಿ ಎಡ್ಡೆಗೆ ಮಂಡ್ಯದ ಪೇಟೆ ಮಂಡ್ಯ ಬಾರ್ಜಿ ಫ್ರೆಶ್ ಉಂಟು ಮಾತ್ರ ಮೀನು ಫ್ರೆಶ್ ಅಂತಾನೆ ನೆತ್ತರ ಹತ್ತೊಂದಿತ್ತೇನೆ ಜೀವ ಜೀವ ಬಲೆಗೆ ಪೂರ ಮಿತ್ರ ಆಟೊಂದಿತ್ತೇನೆ ಅಂದೆ ತೆತ್ತಿಲ್ಲ ಉಂಡು ತೆತ್ತಿ ಬಾರಿ ಅಡ್ಡೆ ಉಂಡು ತೆತ್ತಿ ಅವಲ ಫ್ರೈ ಬರ ಫ್ರೈ ಉಂಟು ಕೊಂಚ నేను ఇంచా పీస్ మంకోడు ఎల్ల పీస్ ಅಲ್ಲಲ್ಲಿ ಆಯ್ತಾ ತೆಲ್ಲ ಪೀಸ್ ಅವ ಚಿಲ್ಲಿಗತ್ತ ಹಾಂ ಕೇದರ್ ಚಿಲ್ಲಿ ಕೇದರ್ ಫ್ರೈ ಕೇದರ್ ಚಿಲ್ಲಿ ಮಲ ರೆಸ್ಟೋರೆಂಟ್ ಪೂರ ಮಲ್ಪೇರು ಎಟ್ಟು ಮುಳ್ಳೇಜಿ ತುಲೆ ಭಾರಿ ಮಾಸನೆ ಅಲ್ಲ ಮೀನು ಬೇರೆ ನಿಕ್ಲರ್ ಮಲ್ತುಲೆ ನಿಖಲವರ ಟ್ರೈ ಮಾಡ್ತೇವೆ ರೇಟ್ ಜಾಸ್ತಿ ಅಂಜಲಕ್ಕೆ ರೇಟ್ ದಲ್ಲಜ್ಜಿ ಕಡಿಮೆ ಹೊರ ಮೀನು ಅಂತ ಕಡಿಮೆ ಉಂಟು ಈ ಸಾರಿ ತೊಟ್ಟೆ ಕಾಂಜದ ಕಟ್ಟರೆ ಅದ ಎತ್ತಾಯ್ತು ಕಲ್ ಜನ ಪಲ್ಲೆ ಎತ್ತೇದು ಮಸ್ತ್ ಮತ್ತೆ ಫ್ರೆಶ್ ಕಲ್ಜ ಅದು ಮೆತ್ತೆ ತೆತ್ತೆ ಗೊತ್ತಿದ್ದು ಮಾಡುವ ಈತ ಮಾಡುವ ಅಂತ ಮಂಡೆ ಕೊಡ್ಜದು ಈತ ಕೊಡು ಮತ್ತೆ ಮಂಡೆ ಕೊಡು ನೆತ್ತೇರು ಮಾಡಿತ್ತು ನೆತ್ತೇರು ಇಟ್ಟು ಎಲ್ತಿಗೆ ಮಸ್ತ್ ಎಡ್ಡೆ ಅನ್ಪಿಲ್ಲ ಹೆಂಗೆ ಗೊತ್ತಿಜ್ಜಿ ಬಾರೆಡ್ಡದು ಫ್ರೈ ಇಲ್ಲ ಮಂಡೆ ಪಾಡ್ರೆಜ್ಜಿಗೆ ಏನಾಯ್ತು ಮಾಸ ಮೇಲೆ ಒಂದು ಅರ್ಧ ಕಟ್ಟ ಬಂದಿತ್ತೆ ಇದು ಮಾತ್ರ ಪಾಡ್ನು ಮಂಡೆ ಪಾಡ್ಜಿ ಮಂಡೆ ಪಾವಳಿ ದಾಲ್ ಇಜ್ಜೆ ಇಟ್ಟು ಪಾಡ್ನಕ್ಲು ಪಾಡ ದಾಡಿ ನೆತ್ತೇರು ಎತ್ತೆ ಬೆಸ್ಟು ದೊಡ್ಡ ಮೀನು ಎಲ್ತು ಬರೋ ಬಾರಟ್ಟೆ
ಇಲ್ಲ ಇಲ್ಲ ನಾಳೆ ತಿಂಗಳು ಮಾತಾಡೋ ಮೇಲೋ ഇവിടെ പൊക്കോട്ടെ ഇത് വേറെ നോക്കോളൂ എങ്ങോട്ട് എന്നെ കാര്യം എങ്ങനെ വേണോ Lihat itu, kamera. ഇതാണ് വലിയ പ്രായം മോനെല്ലാം പ്രായത്ത് ചെറിയുണ്ട് ജോഡി ಇಟ್ಟೇನವ ಇಂಚಿನ ಹೊಟ್ಟೆ ತೆಕ್ ಮಾಡ್ಕ ನೀರು ಸರಿ ಅರಿಯೋಡು ಒಂದು ಕೆಲವು ಒಂದು ಎಲ್ಲೂ ತಂದು ಪಾಟ್ರೆ ಬೇಕು ಖಾಲಿ ಮಾಸ ಮಾತ್ರ ಚಿಲ್ಲಿ ಮತ್ತೆ ಅವು ಎಲೆಂಜ ಪೀಸ್ ಮಂತಿನ ಒಂದು ನಮ್ಮ ಕ್ರೇಸ್ ಆಗ್ಲಾಪಡು ಮೊನ್ನ ಫ್ರೈ ಇಲ್ಲ ಮಂತ್ಲೆ ಇದು ನೇಕಿತ್ತೆ ಮಸಾಲ ಪಾಡ್ದೈತೆ ಇನ್ನೇನ ಸ್ವಲ್ಪ ಗಾರ್ಡನ್ದಲ್ಲಿ ಕೊಲ್ಲ ಗಾರ್ಡನ್ದಲ್ಲಿ ಪಡಿಗೆ ಅಂತ ಬಲೆ ತುಕ್ಕ ಚಿಲ್ಲಿ ಮಂತಾರೆ ಕಾರ್ನ್ಫ್ಲವರ್ ಪಾಡ್ಗ 3 ಸ್ಪೂನ್ 4 ಸ್ಪೂನು ಕಾರ್ನ್ಫ್ಲವರ್ ಮುಂಚೆ ಪುಡಿ ರೆಡ್ ಚಿಲ್ಲಿ ಪೌಡರ್ ಒಂಜಿ ಅವಲ 3 ಸ್ಪೂನು ಪುಡಿ ಅಂತೆ ಬೆಳ್ಳುಳ್ಳಿ ಪೇಸ್ಟ್ ಅಂತೆ ರುಚಿಗೆ ತಕ್ಕ ಉಪ್ಪು ರುಚಿಗೆ ತಕ್ಕ ಉಪ್ಪು ಚೂರು ನೀರು ಪಡ್ಗ ನಮ್ಮ ಸರಿ ಮಿಕ್ಸ್ ಮಾಡ್ತದ ಗಾರ್ಡನ್ ಉಮಿಲ್ ಉಂಡಿಯಾ ಗಾರ್ಡನ್ ಉಮಿಲ್ ಉಮಿಲ್ ಹಾಕದ ಗಾರ್ಡನ್ ಅದಾ ಪೂರ ಹೆಜ್ಜೆ ಗೊತ್ತನೆ ಪಕ್ಕಿ ಕಕ್ಕಿಲು ಪೂರ ಅಲ್ಲ ನಮ್ಮ ಮನೆಗೆ ಬರ್ಪ ಅಡಿಗೆ ಚಿಲ್ಲಿ ಪಾಡ್ಚು ಗುಡ್ಡದ ಜಿರಿಯರ ಹೆಜ್ಜೆ ಸಾಲಿನ ಅಜ್ಜಿ ಮತ್ತೆ ಈ ಮೀನು ಪಾಡ್ಬೇಕು ಪಾಡ್ದು ಮಿಕ್ಸ್ ಮಾಡಿ ಅದು ಸರಿ ಮಿಕ್ಸ್ ಮಾಡ್ಬೇಕು ಇದು ಮಿಕ್ಸ್ ಮಂತದ್ದು ಅರ್ಧ ಗಂಟೆ ಒಯ್ಪದಿ ಮ್ಯಾರಿನೇಷನ್ ಆಯ್ರೆ ಬದಾನೆ ಆತ ನಮ್ಮದೇ ಒಂದು ಪರಂದದ್ದು ಬಿತ್ತದಿತ್ತೀನಿ ಇದೆಲ್ಲ ಮುಡಿ ಉಂಡು ಟೊಮೆಟೊ ಉಂಡು ಇದೇ ಮುಲ್ಪಲ ಅದಕ್ಕೆ ಹೇಳ್ತು ಮಂತುಗ ಮಾಡಲು ಗೊತ್ತದು ಕನಕದಿಲ್ಲ ಸ್ವಾಮಿ ಸ್ವಾಮಿ ಇದೆ ನಮ್ಮ ಸನ್ಫ್ಲವರ್ ಬಾಡ್ಗ ತೂಕ ಏಕಿತೆ ಮೀನು ಪಾಡ್ದು ಫಸ್ಟ್ ತೂಕ ಕಾಯಿನಂದು ಕಾಯಂದು ಬರ್ತದೆ ಚಿಲ್ಲಿ ಮೂಡು ಎಣ್ಣೆ ಮತ್ತೆ ಏನೇನು ಬುಕ್ಕ ಚಿಲ್ಲಿ ಎಣ್ಣೆ ಬೆಚ್ಚ ಅವನಿಗೆ ಹೌದಾ ಎರಡು ಸ್ವಲ್ಪ ಬೆಚ್ಚ ಆಗ್ತದೆ ಬೆಚ್ಚನ ಐಸ್ ಇವಳು ಹೇಗೆ ನೀವು ಇದೆಲ್ಲ ಫ್ರೈ ಆಡೋದು ತೊಂದಲ್ಲ ಇದನ್ನೇ ತೆತ್ತಿ ಪಾಡುವರು ಏನು ತೆತ್ತಿ ಪಾಡ್ದು ಅಂಚೆ ಚೂರು ತುತ್ತಿ ಬರ್ತದೆ ತೆತ್ತಿ ಪಾಡು ಶೋಕ್ಲಾಕೊಂಡು
ಒಂದು ಬರ್ತಲು ನನ್ನ ಒಂದು ಫ್ರೈ ಮಂತ್ರಿ ಎಣ್ಣೆಲ್ಲ ಒಂದು ಕಡಾಯಿ ಇದು ಐಕು ಎಣ್ಣೆ ಪಾಡ್ದು ಈರುಳ್ಳಿ ಪಾಡ್ಗ ನೀರುಳ್ಳಿ ಪಾಡ್ಯಕ ಶುಂಠಿ ಪಾಡ್ಗ ಇದಕ್ಕೆ ಬೆಳ್ಳುಳ್ಳಿ ಪಾಡ್ಗ ಸರಿ ಮಿಕ್ಸ್ ಮಾಡ್ತದೆ ಕಾಯಿ ಮುಂಚೆ ಪಾಡ್ದು ಮಿಕ್ಸ್ ಮಾಡ್ತದೆ ಕಾಯಿ ಮುಂಚೆ ಇದು ಟೊಮೆಟೊ ಪಾಡ್ಲ ಮಿಕ್ಸ್ ಮಾಡ್ತದೆ ಇತ್ತೆ ಕ್ಯಾಪ್ಸಿಕಮ್ ಪಾಡ್ದು ಮಿಕ್ಸ್ ಮಾಡ್ತದೆ ಗ್ರೀನ್ ಚಿಲ್ಲಿ ಸಾಸ್ ಸೋಯಾ ಸಾಸ್ ರೆಡ್ ಚಿಲ್ಲಿ ಸಾಸ್ ಟೊಮೆಟೊ ಸಾಸ್ ರುಚಿಗೆ ತಕ್ಕ ಸಕ್ಕರೆ ಪಾಡಕ್ಕೆ ಪಾಡ್ರಿ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ಮೀನು ಪಾಡಿನ ಮಸಾಲದ ನೀರು ಅವೆಲ್ಲ ಪಾಡುವ ಕಾರ್ನ್ಫ್ಲವರ್ ನೀರು ಚೂರು ಒಂದು ಖಾರದ್ದು ಅಂತ ರೆಡ್ ಚಿಲ್ಲಿ ಪೌಡರ್ ಮತ್ತೆ ರುಚಿಗೆ ತಕ್ಕ ಉಪ್ಪು ನಮ್ಮ ಟೇಸ್ಟ್ ತಕ್ಕ ಪಾಡುವ ಈ ಕಡಾಯಿಗೆ ಪಾಡ್ದು ಅದೊಂದು ತೂತು ಪಾಡ್ದ ಫ್ಲವರ್ದ ನೀರ್ಲ ಪಾಡ್ಗಾಯ್ತು ಇತ್ತೆ ಫ್ರೈ ಆತಿನ ಮೀನೆಲ್ಲ ಇಕ್ಕೆ ಪಾಡ್ಗ ಸರಿ ಇತ್ತೆ ಮಿಕ್ಸ್ ಮಾಡ್ತದೆ ಸ್ಪ್ರಿಂಗ್ ಆನಿಯನ್ ಪಾಡ್ದು ಇತ್ತೆ ಆಂಡು ಇದಿತ್ತೆ ಆಂಡು ರೆಡಿ ಆಡಿತ್ತೆ ಸರ್ವ್ ಮಾಡ್ತದ ರೆಡಿ ಆಂಡಲೆ ಓಕೆ ಫ್ರೆಂಡ್ಸ್ ಇತ್ತು ರೆಡಿ ಆಂಡು ಕೇದರ್ ಚಿಲ್ಲಿ ಮಸ್ತ್ ಕೇದರ್ ಚಿಲ್ಲಿ ಇತ್ತೆ ರೆಡಿ ಆತಂಡು ಮಸ್ತ್ ಟೇಸ್ಟಿ ಅದುಂಡು ಚಿಲ್ಲಿ ಒಂದು ನಮ್ಮ ಟೇಸ್ಟ್ ಕಾಂಚೊಂದು ಸೂಪರ್ ಚಿಲ್ಲಿ ಕೇದಾರ್ ನಿಕ್ಲೋ ಟ್ರೈ ಮಲ್ಪ್ಲೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಕ್ಲೆ ಇಷ್ಟ ಅಂಡ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಕಮೆಂಟ್ ಮನ್ಪ್ಲೆ ಬೊಕ್ಕ ಸಬ್ಸ್ಕ್ರೈಬ್ ಮನ್ಪ್ಲೆ ನನ್ನದೊಂದು ಎಡ್ಡ ರೆಸಿಪಿ ತೋಟಿ ಬರ್ತೇನೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್